ಕಲೆ ಸಾಹಿತ್ಯ ನಾಡು ಇದು, ನಾಟಕ ಸಂಗೀತದ ನೆಲೆ ಬೀಳಿದು, ಕಲೆ ಶಿಲ್ಪಗಳ ತವರೂರಿದು, ವೀರ ವನಿತೆಯರ ಬೀಳಿದು, ಸುವರ್ಣ ಕರ್ನಾಟಕ ನಮ್ಮ ನಾಡು ಇದು. ಹೌದು, ಈ ನಮ್ಮ ಕನ್ನಡ ನಾಡು ಎಂದೆಂದಿಗೂ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಗೆ ತವರು ಮನೆಯಾಗಿದೆ ಎಂದರೆ ತಪ್ಪಾಗಲಾರದು. ಇದಕ್ಕೆ ಸಾಕ್ಷಿ ಎಂಬಂತೆ ವರ್ಷಂಪ್ರತಿ ಕಳೆದ 3 ವರ್ಷಗಳಿಂದ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುವಂತಹ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಸೂರಜ್ ಕಲಾಸಿರಿ ಎಂಬ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ ಹಿರಿಮೆ ನಮ್ಮ ಸೂರಜ್ ಶಿಕ್ಷಣ ಸಂಸ್ಥೆಯದ್ದಾಗಿದೆ. ಇಂಥದ್ದೊಂದು ಹಿರಿಮೆ ಕಿರೀಟ ಹೊತ್ತ ನಮ್ಮ ಸೂರಜ್ ಶಿಕ್ಷಣ ಸಂಸ್ಥೆಗೆ ಇಂದು 15ರ ಸಂಭ್ರಮ. ಆದರೆ ಕಳೆದ 2 ವರ್ಷದಿಂದ ಇಂಥದ್ದೊಂದು ಕಲಾ ಸೇವೆ ಮಾಡಲು ಸದವಕಾಶ ದೊರೆಯದಿದ್ದಕ್ಕೆ ವಿಷಾದವಿದೆಯಾದರೂ ಸೂರಜ್ ಶಿಕ್ಷಣ ಸಂಸ್ಥೆಯು ಕಲೆಗಳಿಗೆ ಮಕ್ಕಳ ಪ್ರತಿಭೆಗಳಿಗೆ ಹಾಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮತ್ತು ಸಂಸ್ಥೆಯ 15ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗಾಗಿ ಮೊದಲ ಬಾರಿಗೆ ಸೂರಜ್ ಪ್ರತಿಭಾನ್ವೇಷಣೆ 2022 ಸಾಲಿನ ಇಂಟರ್ ಸ್ಕೂಲ್ ಫೆಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಇಂದು ನಾವು ಭಾಗಿಯಾಗಿದ್ದೇವೆ ಎಂದು ಹೇಳುವುದು ಹೆಮ್ಮೆಯ ವಿಷಯವೇ ಸರಿ. ಈ ದಿನದ ಕಾರ್ಯಕ್ರಮದ ಮೊದಲ ಘಟ್ಟವಾಗಿರುವ ಉದ್ಘಾಟನಾ ಸಮಾರಂಭದ ನಿರೂಪಕಿಯಾಗಿರುವ ನಾನು ಪವಿತ್ರ ಇಲ್ಲಿರುವ ಎಲ್ಲ ಅತಿಥಿ ಮಹೋದಯರಿಗೆ ಶುಭ ಮುಂಜಾನೆಯ ಶುಭ ನಮನಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮುನ್ನುಡಿ ಹಿಡಿದಿದ್ದೇನೆ. ಮೊದಲನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ನಮ್ಮ ಶಾಲೆಯ ಶಿಕ್ಷಕಿ ಕುಮಾರಿ ಜನನಿ ಇವರನ್ನು ವೇದಿಕೆಗೆ ಬರಮಾಡುತ್ತಿದ್ದೇನೆ. ಎಂಬ ಮಾತಿನಂತೆ ನೆರೆದಿರುವ ಅತಿಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಗಾಯತ್ರಿ ಮತ್ತು ಶಮ್ಯ. ಸ್ವಾಗತಿಸಲು ನಮ್ಮ ಸಂಸ್ಥೆಗೆ ಕರೆಯುತ್ತಿದ್ದೇನೆ. ಎಲ್ಲರಿಗೂ ಶುದ್ಧ ಪ್ರತಿಭೆಗಳನ್ನು ಹೊರತರುವ ಸುಂದರ ವ್ಯಕ್ತಿ ಕೊಂಡೊಯ್ದು ಮಕ್ಕಳಲ್ಲಿ ಧೈರ್ಯ ತುಂಬಿ ಆತ್ಮವಿಶ್ವಾಸ ಮೂಡಿಸಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ
ಪಠ್ಯೇತರ ಚಟುವಟಿಕೆಯ ಕಡೆ ಗಮನ ಹರಿಸಿ ಶ್ರದ್ಧಾಭಕ್ತಿಯಿಂದ ಶಿಸ್ತನ್ನು ಕಲಿಸಿ ಮಕ್ಕಳು ನವೋಲ್ಲಾಸದಿಂದ ಪ್ರತಿಭೆಯನ್ನು ಪ್ರದರ್ಶಿಸಲು ಭಾಗವಹಿಸುವಂತೆ ಮಾಡಲು ಇಂದಿನ ನಮ್ಮ ಈ ಸೂರಜ್ ಪ್ರತಿಭಾನ್ವೇಷಣೆ ವೇದಿಕೆ ಸಜ್ಜಾಗಿದೆ ಎಂದು ಹೇಳುತ್ತಾ ಇಂದಿನ ಈ ಸೂರಜ್ ಪ್ರತಿಭಾನ್ವೇಷಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ರಾಬರ್ಟ್ ಡಿ ಸಿಲ್ವಾ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್. ಇವರು ಪ್ರಾಥಮಿಕ ಶಿಕ್ಷಣವನ್ನು ನಿಗ್ರೋಡಿಯಲ್ಲಿ ಹಾಗೆ ಪದವಿ ಶಿಕ್ಷಣವನ್ನು ಸೈಂಟ್ ಎಲೋಷಿಯಸ್ ಕಾಲೇಜ್ ಮಂಗಳೂರು ಇಲ್ಲಿ ಪಡೆದರು. ನಂತರ 1987ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಸೇರಿ ಹಂತವಾಗಿ 2019ರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆನರಾ ಬ್ಯಾಂಕ್ನಲ್ಲಿ ವೃತ್ತಿಗೆ ಸೇರಿದರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದಾರೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕೆನರಾ ಬ್ಯಾಂಕ್ನಲ್ಲಿ ಸೇರಿದರು. ಇವರನ್ನು ಈ ಸಂಸ್ಥೆಯ ಅಧ್ಯಕ್ಷರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಮುರಳಿ ಮೋಹನ್ ಚುಂಟ, ಸಮದೇಶರು, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ, ಹಾಗೆ ಬಾಯಿ, ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರು, ತೇಜಸ್ವಿನಿ ಆಸ್ಪತ್ರೆ, ಮಂಗಳೂರು. ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. 1996ರಿಂದ ಕೆನರಾ ಬ್ಯಾಂಕ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಘಟಕದ ಅಧ್ಯಕ್ಷರು ಆಗಿರುವ ಹಾಗೆಯೇ ಅನುದಾನ ರಹಿತ ಖಾಸಗಿ ಶಾಲಾ ಒಕ್ಕೂಟದ ಉಪಾಧ್ಯಕ್ಷರು ಆಗಿರುವ ರೊಟೇರಿಯನ್ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಸರ್, ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶಿಕ್ಷಕಿ ಶ್ರೀಮತಿ ಸುಪ್ರೀತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿದೆ. ಗೆಲುವು ಮಾತ್ರವಲ್ಲ, ಅದು ಕಷ್ಟಪಟ್ಟ ಬೆವರಿನ ಫಲ, ಅದು ಸತತ ಪ್ರಯತ್ನದ ಫಲ, ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟುಕೊಡದ ಫಲ ಎಂದು ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಪ್ರೋತ್ಸಾಹ ನೀಡುತ್ತಿರುವ ರಾಜ್ಯ ಪ್ರಶಸ್ತಿ ವಿಜೇತ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯರಾಮ್ ಪೂಜಾರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವರಿಗೆ ಶಿಕ್ಷಕಿ ಶ್ರೀಮತಿ ಸ್ವಾತಿ ಇವರು ಹೂವನ್ನು ನೀಡಿ ಪ್ರತಿಭೆಯನ್ನು ಪ್ರದರ್ಶಿಸಲು ಆಗಮಿಸಿರುವ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾಡಲು ಆಗಮಿಸಿದ ಛಾಯಾಗ್ರಾಹಕರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕೊನೆಯದಾಗಿ ಸೂರಜ್ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರಿಗೂ ಮತ್ತು ನಮ್ಮ ನಲ್ಮೆಯ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತಿಸಿದ ನಿಮಗೂ ಸ್ವಾಗತ ಶ್ರೀಮತಿ ಸುಚಿತ್ರಾ. ಬೆಳಕು ಜೀವನದ ಅಂಧಕಾರವನ್ನು ತೊಡೆದು ಹಾಕುತ್ತದೆ. ಬೆಳಕು ಎಂದರೆ ಜ್ಞಾನದ ಸಂಕೇತ. ಇಂತಹ ಬೆಳಕು ಎಂದಾಕ್ಷಣ ನೆನಪಾಗುವುದು ದೀಪ. ಅತಿಥಿಗಳು ದೀಪ ಬೆಳಗುವ ಮೂಲಕ ನಮ್ಮೆಲ್ಲರ ಜೀವನದಲ್ಲಿ ಕತ್ತಲು ಕಳೆದು ಬೆಳಕು ಚಿಮ್ಮಲಿ ಎನ್ನುವ ಸಾರಾಂಶವನ್ನು ನೀಡಲಿದ್ದಾರೆ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋ ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ನಮ್ಮೆಲ್ಲರನ್ನು ಕೊಂಡೊಯ್ಯುವಂತಹ ದೀಪ ಬೆಳಗುತ್ತಿದೆ. ಕತ್ತಲು ಕರಗುವಂತೆ ಕಷ್ಟವು ಕರಗಲಿ, ದೀಪ ಬೆಳಕಿನಂತೆ ಸಂತೋಷ ಬರಲಿ, ಜೀವನ ಆನಂದವಾಗಿರಲಿ. ಪ್ರತಿಭಾನ್ವೇಷಣೆ ಕನ್ನಡ ಶಬ್ದ
ಬಹುಶಃ ನಾನು ಅದಕ್ಕೆ ಪೂರಕವಾಗಿ ಈ ದಿನ ಕನ್ನಡದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡುತ್ತೇನೆ. ಶಿಕ್ಷಣ ಅಂದರೆ ಕೇವಲ ಓದು ಬರಹಕ್ಕೆ ಸೀಮಿತ ಅಲ್ಲ. ವಿದ್ಯಾರ್ಥಿಯು ಶಿಕ್ಷಣವನ್ನು ತನ್ನ ಜೀವನದ ಸರ್ವತೋಮುಖ ಬೆಳವಣಿಗೆಗಾಗಿ ಉಪಯೋಗಿಸಿದಾಗ ಮಾತ್ರ ವಿದ್ಯಾರ್ಥಿಯೊಬ್ಬ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಪಡೆಯಬಹುದು. ಆದುದರಿಂದಲೇ ಮನುಷ್ಯರಿಗೆ ಬಹುಶಃ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಜಂತೂನ ನರಜನ್ಮ ದುರ್ಲಭಂ, ಜಗತ್ತಿನಲ್ಲಿ ಇರುವಂತಹ ಲಕ್ಷಾಂತರ ಜೀವಜಂತುಗಳಲ್ಲಿ ಮನುಷ್ಯನಾಗಿ ನಾವು ಈ ಜಗತ್ತಿಗೆ ಬರುವುದು ಪೂರ್ವಜನ್ಮದ ಸುಕೃತ ಫಲ. ಪ್ರಾಣಿ ಪಕ್ಷಿಗಳು ಅಥವಾ ಇತರ ಜಂತುಗಳು ಕೂಡ ನಮ್ಮ ಹಾಗೆ ಜೀವನ ನಡೆಸ್ತದೆ. ಆದರೆ ಮನುಷ್ಯನಿಗೆ ಭಗವಂತ ವಿಶಿಷ್ಟವಾದ ಒಂದು ಸಾಮರ್ಥ್ಯವನ್ನು ಒದಗಿಸಿದ್ದಾನೆ. ಅದೇ ವಿವೇಚನೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರಿತುಕೊಂಡು ಬದುಕುವಂತ ವಿಧಾನ. ಪ್ರಾಣಿಗಳಿಗೆ ಜೀವನ ಧರ್ಮ ಅನ್ನುವಂಥದ್ದು ಪ್ರಕೃತಿ ಧರ್ಮವಾಗಿ ಬರ್ತದೆ, ರಕ್ತಗತವಾಗಿ ಬರ್ತದೆ. ಆದರೆ ಮನುಷ್ಯರಾದಂಥ ನಾವು ಕೆಲವರಿಂದ ಬಲ್ಲವರಿಂದ ತಿಳಿದು ಅಥವಾ ಪುಸ್ತಕದಿಂದ ಓದಿ ಅನುಭವದಿಂದ ಪಡೆದು ರೂಢಿಯಲ್ಲಿ ಬಂದದನ್ನು ನೋಡಿ ನಾವು ಮನುಷ್ಯತ್ವವನ್ನು ಪಡೆಯಬೇಕಾಗಿದೆ. ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ನಾವು ಪಡೆಯಬೇಕಾದರೆ ಮಾತು ಕೂಡ ಅಗತ್ಯ. ಅದೇ ರೀತಿಯಲ್ಲಿ ನಾವು ಯಾವ ಕ್ಷಣದಲ್ಲಿ ಯಾರೊಂದಿಗೆ ಯಾವ ರೀತಿ ಮಾತಾಡಬೇಕು. ಒಬ್ಬ ಮನುಷ್ಯನಾಗಿ ವಿದ್ಯಾರ್ಥಿಯಾಗಿ ತನ್ನ ಜೀವನದಲ್ಲಿ ಆತ ಯಾವ ರೀತಿ ಡಿಸಿಪ್ಲಿನ್ ಅಂತ ಇದೆ ಅದನ್ನ ಆತ ಪರಿಪಾಲಿಸಬೇಕು. ಸತ್ಸಂಪ್ರದಾಯ ಇಲ್ಲಿ ನಿರಂತರವಾಗಿ ನಡೆದಿದೆ. ನಮ್ಮ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಾವು ಆಡಳಿತ ಸಮಿತಿಯಲ್ಲಿದೆ, ಚೇರ್ಮನ್ ಏನಿದ್ದಾರೆ, ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದಂತಹ ಅಗತ್ಯವಾದ ಎಲ್ಲ ಅವಶ್ಯಕತೆಗಳನ್ನು ಕೂಡ ಕಾಲಕಾಲಕ್ಕೆ ನೀಡುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತಿ ಸಂತಸ ತಂದಿದೆ. ಇಂತಹ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬಹುಶಃ ಆಸುಪಾಸಿನ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಒಂದು ಸೇರಿಸಿ ಅವರಲ್ಲಿ ಕೂಡ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಅಭಿರುಚಿಯನ್ನು ಮೂಡಿಸಿ ಪರಿಪೂರ್ಣವಾದಂತಹ ಒಂದು ವ್ಯಕ್ತಿತ್ವವನ್ನು ಅವರು ಕೂಡ ರೂಢಿಸಿಕೊಳ್ಬೇಕೆನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಭಾನ್ವೇಷಣೆ ಎನ್ನುವಂತ ವಿವಿಧ ಪಠ್ಯ ಪೂರಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳನ್ನು ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಕಾಂಪಿಟೇಟಿವ್ ಸ್ಪಿರಿಟ್ ಏನಿದೆ ಅದನ್ನು ಮೂಡಿಸುವುದರ ಮೂಲಕ ಕಲಿಕೆಗೆ ವಿದ್ಯಾರ್ಥಿಗಳು ಒತ್ತು ಕೊಡಬೇಕು. ಅದೇ ರೀತಿ ಪರಿಪೂರ್ಣವಾದಂತಹ ವ್ಯಕ್ತಿತ್ವದ ವಿವಿಧ ಮಜಲುಗಳು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಾವು ಈ ದಿನ ವಿವಿಧ ಸ್ಪರ್ಧೆಗಳನ್ನು ಕೂಡ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದೇವೆ. ವಿದ್ಯಾರ್ಥಿಗಳಿಗಾಗಿ ನಾವು ಆಯೋಜಿಸಿದ ಸ್ಪರ್ಧೆಯಲ್ಲಿ ಗೆಲ್ಲುವಂಥದ್ದು ಅಥವಾ ಸೋಲುವಂಥದ್ದು ಮುಖ್ಯ ಅಲ್ಲ, ಅದು ಯಾವತ್ತೂ ಕೂಡ ಇದ್ದದ್ದೇ. ಆದರೆ ಇದರಲ್ಲಿ ಭಾಗವಹಿಸುವಂಥದ್ದು ಮತ್ತು ಅಧಿಕ ಸಂಖ್ಯೆಯಲ್ಲಿ ಈ ಸಂಸ್ಥೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರನ್ನು ಕೂಡ ನೋಡಿ ನನಗೆ ಅತಿ ಆನಂದ ಆಗಿದೆ. ಅಲ್ಲದೆ ಈ ಸಂಸ್ಥೆಯಲ್ಲಿರುವಂತಹ ಕೆಲವು ವಿಶಿಷ್ಟವಾದಂತಹ ಕೆಲವರು ಏನು ಅವಶ್ಯಕತೆಗಳಿವೆ ಅಥವಾ ನಿಮ್ಮ ನಿರೀಕ್ಷೆಗೆ ಸಂಬಂಧಪಟ್ಟಂತಹ ವಸ್ತುಗಳೇನಿವೆ ಅದನ್ನು ಕೂಡ ತಾವು ಆಸ್ವಾದಿಸಿಕೊಂಡು ಹೋಗಬೇಕು. ಬಹುಶಃ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಇಂತಹ ಒಂದು ಆಂಗ್ಲ ಮಾಧ್ಯಮ ಸಂಸ್ಥೆ ಕನಿಷ್ಠ ಯಾವುದೇ ರೀತಿಯ ಒಂದು ದೇಣಿಗೆ ರಹಿತವಾಗಿ ಅತಿ ಕಡಿಮೆ ಶುಲ್ಕದೊಂದಿಗೆ ವಿದ್ಯಾರ್ಥಿಗಳಿಗಾಗಿ ಇವತ್ತು ವಿಜ್ಞಾನ ವಿಭಾಗಕ್ಕೆ ಕೇವಲ 16,000 ವಾರ್ಷಿಕ ಶುಲ್ಕ. ಅದೇ ರೀತಿ ಅದರಲ್ಲಿ PCMB ಇದೆ. ಅದೇ ಕಾಮರ್ಸ್ಗೆ ಕೂಡ ನಮ್ಮಲ್ಲಿ ವಿಶೇಷವಾಗಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸಿನ ವಿಶೇಷವಾದಂತಹ ಕಾಂಬಿನೇಷನ್ ಇದ್ದು ಅಲ್ಲಿ ಕೂಡ ಕೇವಲ 14,000 ರೂಪಾಯಿಗೆ ವಿದ್ಯಾರ್ಥಿಗಳು ವಾರ್ಷಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಇಂತಹ ಒಂದು ಶಿಕ್ಷಣ ಸಂಸ್ಥೆ ಈ ಗ್ರಾಮಾಂತರ ಪ್ರದೇಶದಲ್ಲಿರುವುದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಇವತ್ತು ನಡೆಯುವಂತಹ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತ ಎಲ್ಲ ಗಣ್ಯರನ್ನು ಕೂಡ ನಾನು ಈ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಿ ಹೆಚ್ಚು ಮಾತಾಡುವ ಸಮಯ ಅಲ್ಲ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ನಿಮಗೆ ಸ್ವಾಗತವನ್ನು ಬಯಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಬಹಳ ದುಃಖದ ಹಾಗೂ ನೋವಿನ ವಿಚಾರ. ನಮ್ಮ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ಹೊಸಗನ್ನಡದ ಕವಿ ನಾಡೋಜ
ಶ್ರೀ ಚನ್ನವೀರ ಕಣವಿಯವರು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕ ತ್ಯಾಗ ಮಾಡಿದ್ದಾರೆ. ಮೊದಲಾಗಿ 1 ನಿಮಿಷಗಳ ನಾವೆಲ್ಲ ಎದ್ದು ನಿಂತು ಮೌನ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ. ನಮ್ಮ ಸುವರ್ಣ ಕರ್ನಾಟಕದ ಇತಿಹಾಸದ ಒಂದು ಅತ್ಯಂತ ದುಃಖದ ದಿವಸ. ನಮ್ಮ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ಹೊಸಗನ್ನಡದ ಕವಿ ನಾಡೋಜ ಚನ್ನವೀರ ಕಣವಿಯವರು ಜನವರಿ 14ರಂದು ಉಸಿರಾಟದ ಸಮಸ್ಯೆಯಿಂದ SDM ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆಗೆ ಸ್ಪಂದಿಸದೆ ಈ ದಿನ ಬೆಳಗ್ಗೆ 9:15 ದೇಹತ್ಯಾಗ ಮಾಡಿದರು. ಅವರು 1928 ಜೂನ್ 28ರಂದು ಪಾರ್ವತಮ್ಮ ಮತ್ತು ಸಕ್ಕೆರಪ್ಪ ದಂಪತಿಗಳ ಮಗನಾಗಿ ಹೆಂಬಾಳ ಎನ್ನುವ ವಿಲೇಜ್ ಗದಗ್ ಡಿಸ್ಟ್ರಿಕ್ಟ್ನಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗದಗ್ನಲ್ಲಿ ಮಾಡಿ BA ಡಿಗ್ರಿಯನ್ನು ಧಾರವಾಡದಲ್ಲಿ ಮಾಡಿ ಆ ಬಳಿಕ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MA ಡಿಗ್ರಿಯನ್ನು ಮಾಡಿದರು. ನಂತರ ನಡೆದದ್ದು ಇತಿಹಾಸ. ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿ ಜೀವಧ್ವನಿ, ಭೂಮಿ ಬದುಕು ಮುಂತಾದ ಕವನ ಸಂಕಲನಗಳನ್ನು ನೀಡಿ ಕನ್ನಡ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂತಹ ಶ್ರೀ ಚನ್ನವೀರ ಕಣವಿಯವರು ನಾಡೋಜ ಪದವಿಯನ್ನು ಸಹ ಗಳಿಸಿದರು. ತಮ್ಮ 93ನೇ ಇಸವಿಯಲ್ಲಿ ಈ ದಿವಸ ನಮ್ಮನ್ನೆಲ್ಲ ಆಗಲಿ ಇಹಲೋಕ ತ್ಯಾಗ ಮಾಡಿದ್ದಾರೆ. ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರ ಪರವಾಗಿ ಒಬ್ಬ ಸಾಹಿತ್ಯ ಪ್ರೇಮಿಯಾಗಿ ನಮ್ಮ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಕವಿಗೆ ನುಡಿ ನಮನಗಳನ್ನು ನಾನು ಅತ್ಯಂತ ವಿನಮ್ರನಾಗಿ ಸಲ್ಲಿಸುತ್ತಾ ಇದ್ದೇನೆ. ಅವರು ಸಮನ್ವಯ ಕವಿ, ಸುನೀತಗಳ ಸಾಮ್ರಾಟ ಅಂತೇಳಿ ಸಹ ಅವರನ್ನು ಕರೀತಾ ಇದ್ದರು. ಅವರು ನಮ್ಮ ಕನ್ನಡ ಭಾಷೆ, ಕನ್ನಡ ನೆಲ ಹಾಗೂ ಕನ್ನಡ ಕಾವ್ಯ ಸಂಪ್ರದಾಯಕ್ಕೆ ನೀಡಿದಂಥ ಕೊಡುಗೆ ಅದನ್ನು ಹೇಳಿದರೆ ಒಂದು ದಿನ ಹಿಡಿಬೇಕು, ಅಷ್ಟು ಅಮೋಘವಾದ ಕೊಡುಗೆಯನ್ನು ನೀಡಿದ್ದಾರೆ. ಈ ದಿವಸ ಏನು ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ, ಇದೇ ದಿವಸ ಈ ಒಂದು ನೋವಿನ ಸಂಗತಿ ನಮಗೆಲ್ಲ ಈಗ ತಾನೇ ತಿಳಿದು ಬಂತು. ಸೊ ನಾವೆಲ್ಲ ಸಾಹಿತ್ಯ ಪ್ರೇಮಿಗಳಾಗಿ ಮನದಾಳದಿಂದ ಅವರಿಗೆ ಮಗದೊಮ್ಮೆ ನಾವು ನಮ್ಮ ಕಂಬನಿ ಮಿಡಿಯೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಜೈ ಭುವನೇಶ್ವರ್. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ರಾಬರ್ಟ್ ಡಿ ಸಿಲ್ವಾ ಇವರನ್ನು 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮಕ್ಕೆ 22 ಶಾಲೆಗಳ ವಿದ್ಯಾರ್ಥಿಗಳು ಪ್ರತಿಭಾನ್ವೇಷಣೆಗೆ ಇಲ್ಲಿ ಬಂದಿದ್ದಾರಂತೇಳಿ ಈ ಮೊದಲೇ ಹೇಳಿದ್ರು. ನಾವು ಹೈಸ್ಕೂಲ್ ಲೆವೆಲಲ್ಲಿ ಇರುವಾಗ ನಮಗೆ ಇಂಥ ಅವಕಾಶವು ಲಭಿಸಿರಲಿಲ್ಲ. ಈಗ ನಮ್ಮ ಡಾಕ್ಟರ್ ರೇವಣ್ಕರ್ ಅವರು ಈ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಸೂರಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ತುಂಬ ಪ್ರೋಗ್ರಾಮ್ಸ್ ಅನ್ನು ಅಥವಾ ಈವೆಂಟ್ಸ್ ಅನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಫೋಕ್ ಡ್ಯಾನ್ಸ್, ಕ್ವಿಜ್, ಟಿಕೆಟ್ ಸ್ಪೀಚ್, ಎಸ್ಸೆ ಕಾಂಪಿಟಿಷನ್ಸ್, ಸ್ಪಾಟ್ ಗೇಮ್ಸ್, ಸೋಲೋ ಕ್ಲಾಸಿಕಲ್ ಡ್ಯಾನ್ಸ್, ಬೆಸ್ಟ್ ಔಟ್ ಆಫ್ ವೇಸ್ಟ್ ಆ್ಯಂಡ್ ಸೋ ಮೆನಿ ಇನೋವೇಷನ್ಸ್ ಏನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೆ ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಾ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಸ್ಥೆಗೆ ನನ್ನ ವಂದನೆಗಳು. ಇಂಥ ಕಾರ್ಯಕ್ರಮಗಳು ಮುಂದೆಯೂ ನಡೆಯಲಿ ಹಾಗೂ ನಮ್ಮ ಮಕ್ಕಳಿಗೆ ಈಗಾಗಲೇ ಕೊರೋನಾದಿಂದ ಆನ್ಲೈನಲ್ಲಿರುವ ಮಕ್ಕಳಿಗೆ ಸ್ವಲ್ಪ ಎಕ್ಸಸೈಸ್ ಸಿಗಲಿ ಅಥವಾ ಲೆಟ್ ದೆಮ್ ಕಮ್ ಅಕ್ರಾಸ್ ದೀಸ್ ಟೈಪ್ ಆಫ್ ಇವೆಂಟ್ಸ್ ಆ್ಯಂಡ್ ಲೆಟ್ ದೆಮ್ ಎಕ್ಸಿಬಿಟ್ ದೇರ್ ಟ್ಯಾಲೆಂಟ್ಸ್. ಫೋಕ್ ಡ್ಯಾನ್ಸ್ ಹೇಳುವಾಗ ಇಲ್ಲಿ ಲೋಕಲ್
ಡ್ಯಾನ್ಸ್ಗಳಿದ್ದಾವೆ, ಹುಲಿವೇಷ ಹೇಳ್ತೇವೆ ಅಥವಾ ಬೇರೆ ಬೇರೆ ಡ್ಯಾನ್ಸ್ಗಳಿದ್ದಾವೆ. ನಮ್ಮ ರೇವಣ್ಕರ್ ಅವರು ಹಿರೇಗುತ್ತಿ ಆ ಕಡೆ ಆದ್ರಿಂದ ಅಲ್ಲಿ ಹಾಲಕಿ ಜನಾಂಗದ ಸುಗ್ಗಿ ಕುಣಿತವನ್ನು ನೋಡಿದ್ದೇನೆ. ಹಾಗೆ ನಾನು ಗುಜರಾತ್ನಲ್ಲಿ 3 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ ಗರ್ಬಾ ಡ್ಯಾನ್ಸ್, ಆ ಕಡೆ ಪಂಜಾಬ್ ಹೋದರೆ ಬಾಂಗ್ರಾ ಡ್ಯಾನ್ಸ್ ಆ್ಯಂಡ್ ವೇರಿಯಸ್ ಸ್ಟೇಟ್ಸಲ್ಲಿ ಬೇರೆ ಬೇರೆ ಡ್ಯಾನ್ಸ್ ಅಥವಾ ಬೇರೆ ಬೇರೆ ಈವೆಂಟ್ಸ್ ನಡೀತಾ ಇರ್ತವೆ. ಅವರವರ ರಾಜ್ಯಕ್ಕೆ ಅನುಗುಣವಾಗಿ ಅವರವರ ಏನೋ ನಾವು ಜಾನಪದ ಕಲೆ ಹೇಳ್ತೇವೆ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ. ಕ್ವಿಜ್ ಅಥವಾ ರಸಪ್ರಶ್ನೆ ಏನಿದೆ ಅದು ನಾವು ಚಿಕ್ಕಂದಿನಿಂದಲೇ ಬೆಳೆದು ಬಂದರೆ ಮುಂದೆ ಹೈಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್, PUC ಲೆವೆಲ್, ಕಾಲೇಜ್ ಲೆವೆಲ್ ಅಥವಾ ಈವನ್ ಅಪ್ ಟು ದ ಕೌನ್ ಬನೇಗಾ ಕರೋಡ್ಪತಿಗೂ ಯೂಸ್ ಬೀಳ್ತದೆ. ರಸಪ್ರಶ್ನೆ ಯಾವತ್ತೂ ಯಾವಾಗ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಯಾರಾದರೂ ರೆಡಿ ಇದ್ರೆ ಇಮಿಡಿಯೇಟ್ಲಿ ಕ್ವಿಕ್ ದೇ ಕ್ಯಾನ್ ವಿನ್ ದ ಪ್ರೈಸಸ್. ಟಿಕ್ ಅಂಡ್ ಸ್ಪೀಕ್, ನಾವು ಮುಂದೆ ಬಂದು 1-2 ಶಬ್ದ ಮಾತಾಡಬೇಕಾದ್ರೆ ಸ್ಟೇಜ್ ಫಿಯರ್ ಇರುತ್ತೆ. ಸ್ಟೇಜ್ ಫಿಯರ್ ಅನ್ನು ಹೇಗೆ ಹೋಗಲಾಡಿಸಬಹುದು? ಈಗ ನಾನು ಕಾಲೇಜ್ ಲೆವೆಲ್ ತನಕ, ಕಾಲೇಜಲ್ಲಿ ಇರುವ ತನಕ ಮುಂದೆ ಬಂದು 1 ನಿಮಿಷ ಅಥವಾ ಎಲ್ಲರ ಮುಂದೆ ನಿಲ್ಲುವ ಕೆಪಾಸಿಟಿ ಇರಲಿಲ್ಲ. ನಾನು ಲಯನ್ಸ್ ಕ್ಲಬ್ ಜಾಯಿನ್ ಆದರೆ, ಹಾಗೆ JC ಜೂನಿಯರ್ ಚೇಂಬರ್ ಅಥವಾ ಈಗ ನಾನು ಲಯನ್ಸ್ ಕ್ಲಬ್ ಮೆಂಬರ್ ಮಲ್ಲಿಕಟ್ಟೆಯಲ್ಲಿ. ಈಗ ನಾನು ಎಷ್ಟೋ ಕ್ರೌಡಿನ ಮುಂದೆ ಎಷ್ಟೋ ಹೊತ್ತು ಮಾತಾಡೋದಲ್ಲೇ. ಹಾಗಾಗಿ ಈ ಟಿಕ್ ಅಂಡ್ ಸ್ಪೀಕ್ ಏನಿದೆ ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ. ನಿಮಗೆ ಏನು ಹೇಳಲಿಕ್ಕೆ ಬರ್ತದೆ ಅದರಲ್ಲಿ 1 ಸೆಂಟೆನ್ಸು ಸಾಕು ಅಥವಾ 1 ಪ್ಯಾರಾನು ಸಾಕು ಅಥವಾ 1 ಪೇಜ್ ಸಾಕು. ಎಷ್ಟು ಬರುತ್ತದೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಯು ಕ್ಯಾನ್ ಬಿಕಮ್ ಎ ಗುಡ್ ಸ್ಪೀಕರ್ ಆ್ಯಂಡ್ ದಿಸ್ ಇಸ್ ದ ಪ್ಲ್ಯಾಟ್ಫಾರ್ಮ್. ಸ್ಪಾಟ್ ಗೇಮ್ಸ್ ಯಾರು ವಿನ್ ಆಗ್ಬೋದು. ಸೋಲೋ ಕ್ಲಾಸಿಕಲ್ ಡ್ಯಾನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದರೆ ನಾವೇನು ಹೇಳ್ತೇವೆ, ಕಸದಿಂದ ರಸ ಹೇಳ್ತೇವೆ. ಹಾಗೆ ಅನ್ಯೂಸ್ ಥಿಂಗ್ಸಿಂದ ಏನೋ ಒಂದು ಥೀಮ್ ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಮ್ಯಾಗಝಿನ್ ಕೊಡ್ತಾರೆ, ಅದರಿಂದ ಒಂದು ಥೀಮ್ ಹೇಳ್ತಾರೆ, ಅದನ್ನು ನೀವು ಬರೀಬೇಕು. ಇಂಥ ಚಂದ ಅಥವಾ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸೂರಜ್ ಇನ್ಸ್ಟಿಟ್ಯೂಟ್ನವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನೀವು ಭಾಗವಹಿಸಲಿದ್ದೀರಾ. ಈಗಾಗಲೇ ನಾನು ಹೇಳಿದಂತೆ ಪೆಂಡಮಿಕ್ ಇಂದ ಅಥವಾ 3rd ವೇವ್ ಇಂದ ಅಷ್ಟೇನು ಪರಿಣಾಮ ಆಗಲಿಲ್ಲ. ನಾವು ಫಾರ್ಚುನೇಟ್ ಇನಫ್, ಯಾಕಂದರೆ ದೊಡ್ಡ ಪ್ರೋಗ್ರಾಮ್ ಮಾಡಲಿಕ್ಕೆ ಬಿಡುವುದಿಲ್ಲ. ಅಟ್ಲೀಸ್ಟ್ ನಮ್ಮ ರೇವಣ್ಕರ್ ಅವರು ಏನೋ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ. ಅದರ ಸದುಪಯೋಗವನ್ನು ಪಡೆಯುವುದು ನಿಮ್ಮ ಕರ್ತವ್ಯ. ನಾವು ಕೆನರಾ ಬ್ಯಾಂಕಿಂದ, ಈಗ ನಾನು ಈಗಾಗಲೇ ಹೇಳಿದೆ, ಸಣ್ಣದಿಂದಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಮುಂದೆ ಕಾಲೇಜ್ ಲೆವೆಲಲ್ಲಿ ಅಥವಾ ಕಾಲೇಜ್ ಬಿಟ್ಟ ನಂತರನೂ ಇವನ್ ಎನಿ ಆಫ್ ದ ಕಾಂಪಿಟಿಷನ್ಸ್ ಆರ್ ನೀವು ಎಲ್ಲಿ ಆರ್ಗನೈಸೇಷನಲ್ಲಿ ಜಾಯಿನ್ ಆಗ್ತೀರಾ ಅಲ್ಲಿ ಕೂಡ ಇಂಥ ಈವೆಂಟ್ಸ್ಗಳಿರ್ತವೆ. ಈ ಈವೆಂಟ್ಸ್ಗಳು ಯಾವಾಗ ಬರ್ತವೆ ಅಥವಾ ನಾನು ಹೇಳಿದಾಗೆ ಪಿಕ್ ಆ್ಯಂಡ್ ಚೂಸ್, ಸಡನ್ಲಿ ಇಂಥ ಈವೆಂಟ್ಸ್ಗಳಿರ್ತವೆ. ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಅದರ್ಸ್. ಆ ಕಾಂಪಿಟಿಷನಲ್ಲಿ ನಮ್ಮಲ್ಲಿ ಕೆನರಾ ಬ್ಯಾಂಕ್ ಕೂಡ ಕೆಲವು ಕಾಂಪಿಟಿಷನ್ ಆಯೋಜಿಸಿರ್ತದೆ. ಫಾರ್ ಎಕ್ಸಾಂಪಲ್ ಸಿಂಗಿಂಗ್ ಕಾಂಪಿಟಿಷನ್ಸ್ ಅಥವಾ ವೇರಿಯಸ್ ಕಾಂಪಿಟಿಷನ್ಸ್ ಏನಾದರೂ ಇವೆಂಟ್ ಇದ್ದಾಗ. ಹಾಗೆಯೇ ಇಂಥ ಪ್ರತಿಭಾನ್ವೇಷಣ ಮಕ್ಕಳಿಗೆ ಅಥವಾ ನಾವು ಸ್ಟೇಟ್ ಲೆವೆಲಲ್ಲಿ ಅಥವಾ ಸೆಂಟ್ರಲ್ ಲೆವೆಲಲ್ಲಿ ಯಾರು ಅವರ ಪ್ರತಿಭೆಯನ್ನು ತೋರಿಸ್ತಾರೆ ಅಂಥವರಿಗೆ ಸನ್ಮಾನ ಕೂಡ ಮಾಡ್ತೇವೆ. ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಅಥವಾ ಫೌಂಡೇಶನ್ ಡೇ, ನಾವು ರೀಸೆಂಟ್ ಆಗಿ 26 ಜನವರಿಗೆ ರೆಮೋನಾ ಪೆರೇರಾ ಅಂತ ಹೇಳುವ ಬಾಲ ಪ್ರತಿಭಾ ಪುರಸ್ಕಾರ ವಿಜೇತ ಮಂಗಳೂರಿನವರೇ ಆದ ರೆಮೋನಾ ಪೆರೇರಾ ಅವರಿಗೆ ನಾವು ಆನರ್ ಮಾಡಿದ್ದೆವು. ಆ ಥರ ನಿಮ್ಮ ಪ್ರತಿಭೆಗಳನ್ನು ಕೆಳಮಟ್ಟದಲ್ಲೇ ಗುರುತಿಸಿ ಅದನ್ನು ಡೆವಲಪ್ ಮಾಡಿ ನಂತರ ಅದಕ್ಕೆ ನೀರು ಎರೆದು ಪೋಷಣೆ ಮಾಡಿ, ಈಗ ನಮ್ಮ ಅಧ್ಯಾಪಕರಿದ್ದಾರೆ, ಪ್ರಿನ್ಸಿಪಾಲರಿದ್ದಾರೆ ಅಥವಾ ನಮ್ಮ ಸಂಸ್ಥೆ ಅಧ್ಯಕ್ಷರಿದ್ದಾರೆ, ಅವರು ಅದನ್ನು ಪೋಷಿಸಿ ಬೆಳೆಸಿ ಮುಂದೆ ಒಂದು ದಿವಸ ನೀವು ಒಂದೇ ಪಬ್ಲಿಕ್ ಸ್ಪೀಕರ್ ಆಗ್ಬೋದು ಅಥವಾ ಕ್ಲಾಸಿಕಲ್ ಡ್ಯಾನ್ಸರ್ ವಿನ್ನರ್ ಆಗ್ಬೋದು ಅಥವಾ ಇನ್ನೊಂದು ಎಸ್ಸೆ ಕಾಂಪಿಟಿಷನ್ ಇದೆ. ಪ್ರತಿಯೊಂದು ಎಕ್ಸಾಮಿಗೂ
ನೀವು 3-4 ಪೇಜ್ ಬರೀಬೇಕು ಅಥವಾ 500 ವರ್ಡ್ಸಲ್ಲಿ ಎಸ್ಸೆ ಕಾಂಪಿಟಿಷನ್ ಹೇಳಿದ್ದಾರೆ. ಅದರಲ್ಲಿ ಮಾದಕ ದ್ರವ್ಯದ ದುಷ್ಪರಿಣಾಮಗಳನ್ನು ಹೇಳಿದ್ದಾರೆ. ಈಗಾಗಲೇ ನೀವು ಮಾದಕ ದ್ರವ್ಯದ ದುಷ್ಪರಿಣಾಮಗಳು 500 ಪುಟ ಬರೀಬೇಕಾದ್ರೆ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಇಲ್ಲದಿದ್ದರೆ ನಿಮಗೆ 500 ಪೇಜ್ ಬರೀಲಿಕ್ಕೆ ಆಗೋದಿಲ್ಲ. ಆಗ ನೀವು ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಅದರ ನಂತರ ಅದನ್ನು ಯೂಸ್ ಮಾಡಿದರೆ ಏನೆಲ್ಲ ಅನಾಹುತಗಳಾಗ್ತವೆ ಸೊಸೈಟಿಯಲ್ಲಿ, ಮನೆಯಲ್ಲಿ, ಸೊಸೈಟಿಯಲ್ಲಿ ಅಥವಾ ಅದಕ್ಕಿಂತ ಹೊರಗಡೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ನೀವೀಗ ಒಂದು 500 ವರ್ಡ್ಸ್ ಬರೆಯುವಾಗ you will know certain things. Those things if you inculcate in your life, you will not go for that. You will not go after that. ಹಾಗಾಗಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಸೂರಜ್ PU ಕಾಲೇಜಿಗೆ ನಾನು ಪುನಃ ಒಮ್ಮೆ ಧನ್ಯವಾದಗಳು ಹೇಳುತ್ತಾ ಅದರ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಇವರು 2 ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸೂರಜ್ ಇನ್ಸ್ಟಿಟ್ಯೂಷನ್ ಅವರು ನಿಮಗೆ ಕಾಂಪಿಟೇಷನ್ಗಳನ್ನು ಅರೇಂಜ್ ಮಾಡಿದ್ದಾರೆ ಇವತ್ತು. ಇಟ್ ಈಸ್ ವೆರಿ ಗುಡ್. ಇವರೆಲ್ಲರೂ ಹೇಳಿದರು ಕಾಂಪಿಟೇಷನ್ ಈಸ್ ನಾಟ್ ಫಾರ್ ವಿನ್ನಿಂಗ್. ನಿಮ್ಮ ಒಂದು ಅದರಲ್ಲಿ ಭಾಗವಹಿಸೋದೇ ಒಂದು ಮುಖ್ಯವಾದ ವಿಚಾರ. ಎಲ್ಲರೂ ಭಾಗವಹಿಸಿ ಯು ಅಟೆಂಡ್ ಗೆಟ್ ಈ ಥರದ ಪಂದ್ಯಗಳನ್ನು ಅರೇಂಜ್ ಮಾಡಿಕೊಂಡು ಎಲ್ಲಿ ಇರುತ್ತೋ ಸಹ ಅದೆಲ್ಲರೂ ಅಟೆಂಡ್ ಆಗಿದೆ. ನಿಮ್ಮ ಲೈಫಿಗೆ ಇಟ್ ಇಸ್ ಒನ್ ಆಫ್ ದಿ ಇಂಟೆಗ್ರಲ್ ಪಾರ್ಟ್. ಬರೀ ಈಗಂತೂ ತುಂಬ ಬಹುಶಃ 2 ವರ್ಷಗಳಿಂದ ಬರೀ ಪ್ಯಾಂಡಮಿಕ್ಕಲ್ಲೇ ನೀವೆಲ್ಲ ಮುಳುಗೋಗ್ಬಿಟ್ಟಿದ್ದೀರಾ, ಆನ್ಲೈನ್ ಅಂತ. ಅಂಥದ್ರಲ್ಲಿ ಈ ಥರ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿ ಎಲ್ಲರ ಜೊತೆಗೆ ಬೆರೆಯೋದೇ ಇಟ್ ಇಸ್ ಒನ್ ಆಫ್ ದಿ ಮೇಜರ್ ಥಿಂಗ್ಸ್ ಆಫ್ ನವೇಡೇಸ್. ಸೊ ಈ ಥರದ ಒಂದು ಸಿಕ್ಕಿರುವಂಥ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಈ ಥರ ಪ್ರೋಗ್ರಾಮ್ ಅರೇಂಜ್ ಮಾಡಿದಂಥ ಸೂರಜ್ ಇನ್ಸ್ಟಿಟ್ಯೂಷನ್ ಅವರಿಗೆ ಡೆಫಿನೆಟ್ಲಿ ಇಟ್ ಇಸ್ ಎ ಹ್ಯಾಟ್ಸ್ ಆಫ್ ಟು ದೆಮ್. ಈ ಥರದ ಅರೇಂಜ್ಮೆಂಟ್ ಮಾಡ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಎಲ್ಲರಿಗೂ. ಕಡೆಯದಾಗಿ ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇವತ್ತಿನ ದಿವಸ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಬಂಟ್ವಾಳ ತಾಲೂಕಿನ ಎಲ್ಲ ಶಾಲೆಯವರು ಬಂದಿದ್ದಾರೆ. ಇದರಷ್ಟು ದೊಡ್ಡ ಖುಷಿ ಯಾವುದೂ ಇಲ್ಲ. ಅವರ ಒಟ್ಟಿಗೆ ಎಲ್ಲ ಟೀಚರ್ಸ್ ವೃಂದ ಬಂದಿದ್ದಾರೆ. ನಿಮಗೆಲ್ಲ ನಾನು ಸೂರಜ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬಾ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಒಂದು ಸೂರಜ್ ಕಲಾ ಸೇವೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ 2-3 ವರ್ಷದಿಂದ ಯಾವ ಕಾರ್ಯಕ್ರಮ ಆಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಈ 2 ವರ್ಷದಿಂದ ಮಕ್ಕಳಿಗೆ ಬಹಳ ಬೇಸರಾಗಿ, ಶಾಲೆನೂ ಇಲ್ಲ, ವಿದ್ಯೆನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳ ಮನಸ್ಸಿಗೆ ಬಹಳ ಬೇಸರ ಆಗಿದೆ. ಏನಾದರೂ ಮಕ್ಕಳಿಗೆ ಒಂದು ಖುಷಿಯಾಗುವಂಥ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಇಂಥ ಒಂದು ಸೂರಜ್ ಪ್ರತಿಭಾನ್ವೇಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಒಂದು ಒಳ್ಳೆ ವಿಚಾರ ಏನಂದ್ರೆ ನೀವೆಲ್ಲ ಭಾಗವಹಿಸಿ ಗೆದ್ದವರಿಗೂ ಬಹುಮಾನ ಇದೆ, ಯಾರು ಪಾರ್ಟಿಸಿಪೇಷನ್ ಬಂದವರಿಗೂ ಸಹ ಪಾರ್ಟಿಸಿಪೇಷನ್ ಪ್ರೈಸಸ್ ಇದೆ. ಹೀಗಾಗಿ ಯಾರು ಖಾಲಿ ಕೈಯಲ್ಲಿ ಹೋಗ್ಲಿಕ್ಕಿಲ್ಲ. ಇಂಥ ಒಂದು ಅವಕಾಶ ಆ ದೇವರು ಮಾಡಿಕೊಟ್ಟಿದ್ದಾನೆ. ಯಾಕಂದ್ರೆ ದೇವರೇ ನಮಗೆ ಅದರ ಒಂದು ಮಾರ್ಗ. ಯಾಕಂದ್ರೆ ನನಗೆ ಬಹಳ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಎಲ್ಲ ಮುದ್ದು ಮಕ್ಕಳು ನೋಡಿದ್ರೆ, ಅವರೊಟ್ಟಿಗೆ ಬಂದಂತ ಟೀಚರ್ಸ್ ನೋಡಿದ್ರೆ ಅವರ ಮನಸ್ಸು ಖುಷಿಯಾಗುವಂತ ಕೆಲಸ ನಾವು ಸೂರಜ್ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ಅವರು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ನಿಮ್ಮ ಒಳಗೆ ಇರುವ ಒಂದು ಶಕ್ತಿಯನ್ನು ಬೆಳೆಸುವಂತ ಕೆಲಸ ನಾವು ಅದನ್ನು ಉತ್ಪತ್ತಿ ಮಾಡಿ ಅದನ್ನು ತಿಳ್ಕೊಳ್ಳುವಂತ ಕೆಲಸ ಸೂರಜ್ ನವರು ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಜಾಸ್ತಿ ಹೊತ್ತು ಮಾತಾಡಿದ್ರೆ ಯಾಕಂದ್ರೆ ನಮಗೆ ಕರೆಕ್ಟಾಗಿ 2:30 ಗಂಟೆಗೆ ಕಾರ್ಯಕ್ರಮ ವೆಲ್ ಫಂಕ್ಷನ್ ಮಾಡಬೇಕು ಮತ್ತು 4 ಗಂಟೆ ಒಳಗೆ ನಿಮ್ಮನ್ನು ಬಿಡುವಂತ ವ್ಯವಸ್ಥೆ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಭಾಗವಹಿಸಲಿಕ್ಕೆ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ಎಲ್ಲರಿಗೂ ಶುಭೋದಯ. ಇಂದು ನಾವು ಸೂರಜ್ ಪ್ರತಿಭಾನ್ವೇಷಣ್ ಎಂಬ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುವುದು ನನ್ನ ಸೌಭಾಗ್ಯವೆಂದು ಹೇಳುತ್ತಾ, ಮೊದಲನೆಯದಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ರಾಬರ್ಟ್ ಡಿ ಸಿಲ್ವಾ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್, ಸರ್ಕಲ್ ಆಫೀಸ್ ಮ್ಯಾಂಗ್ಳೂರ್, ಇವರು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಸ್ಪರ್ಧೆಯ ಬಗ್ಗೆ ಇನ್ನಷ್ಟು ಹೇಳಿ ಹುರಿದುಂಬಿಸಿದ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದ.